ದುಬೈನಿಂದ ಬಂದಿರುವಂತಹ ನಿವಾಸಿ ಭಾರತೀಯರನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಎನ್ನುವಂತಹ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ। ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತಹ ಅವರು, ನಾವು ಸರ್ಕಾರದ ನಿಯಮಗಳ ಪ್ರಕಾರವೇ ಕ್ರಮವನ್ನ ತೆಗೆದುಕೊಂಡಿದ್ದೇವೆ। ಹೋಟೆಲ್ಗಳನ್ನ ಪ್ರಯಾಣಿಕರೇ ಆಯ್ಕೆ ಮಾಡಿಕೊಂಡಿದ್ದಾರೆ। ಹೋಟೆಲ್ಗಳ ರೇಟ್ಗಳನ್ನ ನಾವು ಮೊದಲೇ ಅವರಿಗೆ ಹೇಳಿದ್ದೇವೆ। ಎಲ್ಲ ಪ್ರಯಾಣಿಕರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೇವೆ ಅಂತ ಹೇಳಿದ್ರು। ಇನ್ನು ವಿಮಾನ ಲ್ಯಾಂಡ್ ಆದ ಬಳಿಕ ಪ್ರಕ್ರಿಯೆ ತಡವಾದ ಬಗ್ಗೆ ಆರೋಪಗಳು ಕೇಳಿ ಬಂದಿರುವ ಬಗ್ಗೆ ಮಾತನಾಡಿದ ಅವರು, ಈ ಸಮಯದಲ್ಲಿ ಏರ್ಪೋರ್ಟ್ನ ಪ್ರಕ್ರಿಯೆಗಳು ತುಂಬಾ ತಡವಾಗುತ್ತೆ। ವಿಮಾನ ಲ್ಯಾಂಡ್ ಆದ ಬಳಿಕ ಪ್ರಕ್ರಿಯೆ ಕನಿಷ್ಠ 3 ರಿಂದ 4 ಗಂಟೆಗಳನ್ನು ತೆಗೆದುಕೊಳ್ಳುತ್ತೆ। ವಿಮಾನದಿಂದ ಒಂದು ಬಾರಿ ಒಮ್ಮೆ 20 ಮಂದಿ ಮಾತ್ರ ಹೊರಗಡೆ ಬರೋದಕ್ಕೆ ಅವಕಾಶಗಳಿರುವಂತದ್ದು। ಈ ಸಂದರ್ಭ ಎಲ್ಲರ ಸ್ಕ್ರೀನಿಂಗ್ ಕೂಡ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನು ಹೇಳಿದ್ರು। ಒಂದು ಏರ್ಪ್ಲೇನ್ ಲ್ಯಾಂಡ್ ಆದಮೇಲೆ ಕನಿಷ್ಠ 3 to 4 hours ಆಗ್ತಾ ಇತ್ತು ಡಿಲೇ। ವೈ ದಿಸ್ ಡಿಲೇ ಯೂಸ್ ಟು ಹ್ಯಾಪನ್ ಅಂದರೆ, ಇದು ರೆಗ್ಯುಲರ್ ಫ್ಲೈಟ್ ಅಲ್ಲ। ಒಂದು ಫ್ಲೈಟ್ ಬಂದು ಲ್ಯಾಂಡ್ ಆಗ್ತಿದ್ದಾಗೆ ಇನ್ನು 20 ಪೀಪಲ್ ಆಗಷ್ಟೇ ಹೊರಗೆ ಬರ್ತಾರೆ। ಸೊ ಇನ್ನು ಮಿಕ್ಕಿದವರೆಲ್ಲ ಫ್ಲೈಟಲ್ಲೇ ಕೂತಿರ್ತಾರೆ। ಸೊ ಅವ್ರು ಹೊರಗೆ ಬಂದಮೇಲೆ ದೆರ್ ಇಸ್ ಒನ್ ಬಿಗ್ ಸ್ಕ್ರೀನಿಂಗ್ ಪ್ರೊಸೀಜರ್ ವಿಚ್ ಇಸ್ ಇನ್ವಾಲ್ವ್। ಫಸ್ಟ್ ಅವರಿಗೆ ಥರ್ಮಲ್ ಸ್ಕ್ಯಾನ್ ಮಾಡ್ತಾರೆ, ಒಂದು ಪಲ್ಸ್ ಆಕ್ಸಿಮೆಟ್ರಿ ಮಾಡ್ತಾರೆ। ಥರ್ಮಲ್ ಸ್ಕ್ಯಾನ್ ಮಾಡಿದಾಗ ಇಫ್ ದೇ ಆರ್ ಅನ್ವೆಲ್ ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗ್ತಾರೆ। ಇಫ್ ದೇ ಆರ್ ಓಕೆ ಎಸಿಂಪ್ಟಮ್ಯಾಟಿಕ್ ಇದ್ರು ಅಂದರೆ ನೆಕ್ಸ್ಟ್ ಅವರಿಗೆ ಅವರ ಡೆಸ್ಟಿನೇಷನ್ ಎಲ್ಲಿ ಅಂತ ನಾವು ಡಿವೈಡ್ ಮಾಡ್ತೀವಿ। ದಕ್ಷಿಣ ಕನ್ನಡದಲ್ಲಿ ಇರ್ತಾರೋ ಅಥವಾ ಬೇರೆ, ಇವಾಗ ನಿನ್ನೆ ನಮಗೆ ಉಡುಪಿಗೆ ಒಂದು 50 ಪೀಪಲ್ ಇದ್ದರು, ಉಡುಪಿಗೆ ಹೋಗ್ತಾರೋ ಆ ರೀತಿ ನಾವು ಡಿವೈಡ್ ಮಾಡ್ತೀವಿ। ಡಿವೈಡ್ ಮಾಡಾದ್ಮೇಲೆ ಅವ್ರು ಇಮಿಗ್ರೇಷನ್ಗೆ ಹೋಗ್ತಾರೆ, ಇಮಿಗ್ರೇಷನ್ ಆದಮೇಲೆ ಕಸ್ಟಮ್ಸ್ಗೆ ಹೋಗ್ತಾರೆ। ಇದೆಲ್ಲ ಪ್ರೋಸೆಸ್ ಸಿನ್ಸ್ ಒಟ್ಟಿಗೆ ಆಗ್ತಾ ಇಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಕೂಡ ನಾವು ಮೇಂಟೈನ್ ಮಾಡಬೇಕಾಗಿರೋದ್ರಿಂದ ದಿಸ್ ಇಸ್ ಅ ಪ್ರೋಸೆಸ್ ವಿಚ್ ಟೇಕ್ ಸಮ್ ಟೈಮ್। ಇನ್ನು ನಿನ್ನೆಯ ವಿಮಾನದಲ್ಲಿ 40 ಮಂದಿ ಗರ್ಭಿಣಿಯರಿದ್ರು। ಎಲ್ಲರ ಆರೋಗ್ಯ ತಪಾಸಣೆಯನ್ನ ಮಾಡಿದ್ದೇವೆ। ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಕೂಡ ತಪಾಸಣೆಯಾಗಿದೆ। ಸರ್ಕಾರ ಅನಿವಾಸಿ ಭಾರತೀಯರ ವಿಚಾರದಲ್ಲಿ ನಿಯಮಗಳನ್ನು ಸಡಿಲಿಕೆ ಮಾಡಿದ್ದು, ಗರ್ಭಿಣಿಯರು, ಮಕ್ಕಳು, ಮಹಿಳೆಯರು, ವೃದ್ಧರಿಗೆ ರಿಯಾಯಿತಿಯನ್ನು ಕೊಟ್ಟಿದೆ। ಇನ್ನು ಸ್ವಾಬ್ ಟೆಸ್ಟ್ ಏನಾಗುತ್ತೆ, ಅದರಲ್ಲಿ ನೆಗೆಟಿವ್ ಆಗಿ ಬಂದರೆ ಗರ್ಭಿಣಿಯರನ್ನ ಹೋಮ್ ಕ್ವಾರಂಟೈನ್ಗೆ ಕಳಿಸಲಾಗುತ್ತೆ ಎನ್ನುವಂತಹ ವಿಚಾರಗಳನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ। Few things are there. ಅಂದರೆ if 40 pregnant women are coming, it is not a regular happening. ಅಂದರೆ ಯಾವುದೇ ಫ್ಲೈಟಲ್ಲೂ ಅಷ್ಟೊಂದು ಜನ ಇರಲಿಕ್ಕಿಲ್ಲ, ದಿಸ್ ಇಸ್ ಅ ಸ್ಪೆಷಲ್ ಫ್ಲೈಟ್। ಸೊ ದೇರ್ ವರ್ ಅ ಲಾಟ್ ಆಫ್ ಪ್ರೆಗ್ನೆಂಟ್ ವಿಮೆನ್। ನಾವು ಇಲ್ಲಿ ಬಂದ ಮೇಲೆ ಇಲ್ಲಿ ಹೋಟೆಲ್ಸಲ್ಲಿ ಇಟ್ಟ ಮೇಲೆ ನಿನ್ನೆ ರಾತ್ರಿ ಇವತ್ತು ಬೆಳಗ್ಗೆ ಎಲ್ಲರಿಗೂ ಹೆಲ್ತ್ ಚೆಕಪ್ ಮಾಡಿಸಿದ್ದೀವಿ। ನಿನ್ನೆನೂ ಕೂಡ ಏರ್ಪೋರ್ಟಲ್ಲಿ ಗೈನಕಾಲಜಿಸ್ಟ್ ಕೂಡ ಇದ್ದರು, ಒಂದು ಎಂಟೈರ್ ಹೆಲ್ತ್ ಟೀಮು ಇತ್ತು। ಮತ್ತು ಇವತ್ತು ಬೆಳಗ್ಗೆನೂ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೆ ಒಂದು ಹೆಲ್ತ್ ಚೆಕಪ್ ಮಾಡಿಸಿದ್ದೀವಿ। ಅದ್ರ ಜೊತೆಗೆ ಎಲ್ಲರದ್ದು ಸ್ವಾಬ್ ಕೂಡ ತೆಗೆದಿದ್ದೀವಿ, ಯಾಕೆಂದರೆ ಫಸ್ಟ್ ಡೇ ಸ್ವಾಬ್ ನಾವು ತೆಗಿಬೇಕಾಗಿತ್ತು। ಸೊ ಅದನ್ನು ಕೂಡ ಮಾಡಿದ್ದೀವಿ।